ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಹಾಗೂ ಆಧಾರ್ ಕಾರ್ಡ್ಗಳಲ್ಲಿ ಹೆಸರು, ವಿಳಾಸ ಅಥವಾ ಇನ್ನಿತರ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಿಸೋಕೆ ಜನಸಾಮಾನ್ಯರು ಮಹಾನಗರ ಪಾಲಿಕೆಯಲ್ಲಿ ಪಡಬಾರದ ಕಷ್ಟಪಡ್ತಾ ಇದ್ದಾರೆ. ಸಣ್ಣ ಪುಟ್ಟ ತಿದ್ದುಪಡಿಗಳಿಗೂ ದಿನಗಟ್ಟಲೆ ಅಲೆಯಬೇಕಾದ ಪರಿಸ್ಥಿತಿ ಇತ್ತು. ಇತ್ತೀಚೆಗೆ ಮಹಿಳೆಯೊಬ್ಬರು ಇದೇ ರೀತಿ ಹೆಸರು ತಿದ್ದುಪಡಿಗಾಗಿ ತೀವ್ರ ಸಮಸ್ಯೆ ಅನುಭವಿಸ್ತಾ ಇದ್ದಂತಹ ಬಗ್ಗೆ ದೈಜಿ ವರ್ಲ್ಡ್ ವಾಹಿನಿ ವಿಶೇಷ ವರದಿಯೊಂದನ್ನು ಬಿತ್ತರಿಸಿತ್ತು. ಕೈಯಲ್ಲಿ ಒಂದು ಮಗುವನ್ನ ಹಿಡ್ಕೊಂಡು ತನ್ನ ಮಗಳ ಆಧಾರ್ ಕಾರ್ಡ್ನಲ್ಲಿ ಹೆಸರು ಸರಿಪಡಿಸೋದಿಕ್ಕೆ ಬಹಳಷ್ಟು ಸಲ ಬಂದಿದ್ದೇನೆ. ಒಂದು ಹೆಸರು ಸರಿ ಮಾಡಿಕೊಡೋಕೆ ಎಷ್ಟು ಅಲೆಯಬೇಕು ಅಂತ ಆ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಮಗಳನ್ನ ಶಾಲೆಗೆ ಸೇರಿಸಬೇಕು, ಮಗಳ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳ್ಕೊಂಡಿದ್ರು. ಈ ಒಂದು ಸುದ್ದಿಯನ್ನ ದೈಜಿ ವರ್ಲ್ಡ್ ಪ್ರಸಾರ ಮಾಡಿತ್ತು. ಈ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತಂತಹ ಕಾಂಗ್ರೆಸ್ ಮುಖಂಡರು ತಕ್ಷಣವೇ ಸಮಸ್ಯೆಗೆ ಇದೀಗ ಸ್ಪಂದಿಸಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಅವರು, ಪಾಲಿಕೆಯಲ್ಲಿ ಜನ ಅನುಭವಿಸುತ್ತಿರುವ ಈ ತಿದ್ದುಪಡಿ ಸಮಸ್ಯೆಗಳ ಬಗ್ಗೆ ನಾವು ಈಗಾಗಲೇ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದಿದ್ದೇವೆ. ಸಾರ್ವಜನಿಕರಿಗೆ ಇನ್ಮುಂದೆ ಈ ತೊಂದರೆ ಆಗದಂತೆ ಸಣ್ಣ ಪುಟ್ಟ ತಿದ್ದುಪಡಿಗಳು ಬಹಳ ಸುಲಭವಾಗಿ ಮತ್ತು ಬೇಗನೆ ಆಗುವ ಹಾಗೆ ವ್ಯವಸ್ಥೆ ಮಾಡ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿ ಮಾಡೋದಿಕ್ಕೆ ಜನ ಪರದಾಡುವ ಸನ್ನಿವೇಶಗಳು ಇನ್ನಾದ್ರೂ ನಿಲ್ಲುತ್ತಾ ಅಂತ ನೋಡಬೇಕಿದೆ. ನೀವು ಬರ್ತ್ ಅಂಡ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವಂತದ್ದು ಅದರಲ್ಲಿ ಸಣ್ಣ ಸಣ್ಣ ಕರೆಕ್ಷನ್ ಇದ್ರೆ ಅಲ್ಲಿ ಲೋಕಲ್ ಅಲ್ಲಿ ಮಾಡಬೇಕು, ಅದಕ್ಕೆ ಕೋರ್ಟಿಗೆ ಕಳಿಸಬಾರ್ದಂತ ನಾವು ಮೊನ್ನೆ ಕಮಿಷನರ್ ಹತ್ರ ಮಾತಾಡಿದ್ದೇವೆ. ಅದಕ್ಕೆ ಈಗ ಬರ್ತದೆ ರಿಸಲ್ಟ್. ಮತ್ತೆ ನಾನು ಮತ್ತು ಅಧ್ಯಕ್ಷರು ಸಹ ಮೊನ್ನೆ ನಮ್ಮ UT ಖಾದರ್ ಅವರ ಹತ್ರ ಮಾತಾಡಿದ್ದೇವೆ. ಒಂದು ಕಾರ್ಪೊರೇಷನ್ ಇದ್ದು ಸಪರೇಟ್ ಆಗಿ ಒಂದು ರಿವ್ಯೂ ಮಾಡ್ಬೇಕಂತ ಹೇಳಿದ್ದೇವೆ. ಅವರಿಂದ ನೆಕ್ಸ್ಟ್ ಮೀಟಿಂಗ್ ಮೊನ್ನೆ ಜಿಲ್ಲಾಡಳಿತದ ಮುಖಾಂತರ ಎಲ್ಲ ರಿವ್ಯೂ ಮಾಡಿದ್ದಾರೆ, ಜಿಲ್ಲೆಗೆ ಸಂಬಂಧಪಟ್ಟದ್ದು. ಈ ಕಾರ್ಪೊರೇಷನ್ ಇದ್ದು ಒಂದು ರಿವ್ಯೂ ಮಾಡ್ಬೇಕಂತ ಹೇಳಿದ್ದೇವೆ. ಎಲ್ಲ ಸೆಕ್ಷನ್ ಇದ್ದು ಏನೇನು ಫಾಲ್ಟ್ ಉಂಟು ಅವರಿಗೆ ನಾವು ಅದರ ಫೀಡ್ಬ್ಯಾಕ್ ಅದನ್ನು ಮಾಡಿ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಕರೆಕ್ಷನ್ ಬಗ್ಗೆ ತುಂಬ ಜನರ ಕಂಪ್ಲೇಂಟ್ ಎಲ್ಲ ಇದೆ. ಮಾರ್ಗದ ಅಲ್ಲಿ ತನಕ ಒಂದು ಕ್ಯೂ ಅನ್ನು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರ ಕೂಡ ಅದು ಕರೆಕ್ಷನ್ ಮಾಡಿ ಕೋರ್ಟ್ ಮುಖಾಂತರ ನೀವು ಕರೆಕ್ಷನ್ ಮಾಡಿಸಿಕೊಂಡು ಬನ್ನಿ ಅಂತ ಹೇಳುವಂಥ ಒಂದು ದೂರು ನಿರಂತರವಾಗಿ ಬರ್ತಿದೆ. ಅಲ್ಲಿ ಬಡ ಜನರಿಗೆ ತುಂಬ ಕಷ್ಟವಾಗ್ತಿದೆ. ಒಂದು ಕೋರ್ಟಿಗೆ ಹೋಗಿ ಅದನ್ನು ಸರಿಯಾಗಿ ಮಾಡಿಸ್ಕೊಂಡು ಬರಬೇಕಿದ್ರೆ ಒಬ್ಬನಿಗೆ ಒಂದು 10,000 ರೂಪಾಯಿ ತನಕ ಖರ್ಚು ಕೂಡ ಇದೆ. ಆದ್ದರಿಂದ ಅದನ್ನು ಸ್ಥಳೀಯ ಮಟ್ಟದಲ್ಲಿ ಕರೆಕ್ಷನ್ ಕೆಲವು ಸಲ ಒಂದು ಕಂಪ್ಯೂಟರ್ ಮಿಸ್ಟೇಕ್ನಿಂದ ಕೂಡ ಒಂದು ತಪ್ಪಾಗಿರ್ತದೆ. ಅದು ನಮ್ಮ ಸ್ಥಳೀಯ ಮಟ್ಟದಲ್ಲಿ ಮಾಡುವಂಥದ್ದೊಂದು ನಮ್ಮ ಅದಕ್ಕೆ ಮೇಲುಸ್ತುವಾರಿ ಆರೋಗ್ಯ ಅಧಿಕಾರಿಗಳಿದ್ದರು, ಅವರ ಮುಖಾಂತರ ಅಲ್ಲಿ ಸರಿ ಮಾಡಲಿಕ್ಕೆ ಆಗ್ತಿದೆ. ಅದು ಇದನ್ನು ಯಾತಕ್ಕೋಸ್ಕರ ಯಾವ ವಿಚಾರದಲ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರವನ್ನು ಕೂಡ ನೀವು ಅದನ್ನು ಅಪಿದಾಟು ಕೊಟ್ಟರೂ ಕೂಡ ಅದನ್ನು ಕೋರ್ಟಿಗೆ ಹೋಗಿ ಸರಿ ಮಾಡಿಸ್ಕೊಂಡು ಬರಬೇಕಂತ ಹೇಳುವ ಒಂದು ವಿಚಾರ ಹೇಳ್ತಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ. ನಾವು ಈಗಾಗಲೇ ಅದರ ಬಗ್ಗೆ ನಮ್ಮ ಮಾನ್ಯ ವಿಧಾನ ಪರಿಷತ್ ಸದಸ್ಯರಿಗೆ ನಾವು ತಿಳಿಸಿದ್ದೇವೆ. ಮಂಜುನಾಥ್ ಭಂಡಾರಿ ಅವರಿಗೆ ಕೂಡ ಈ ವಿಚಾರವನ್ನು ತಿಳಿಸಿದ್ದೇವೆ. ಪಕ್ಷದ ವೇದಿಕೆಯಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡಿ ಅದನ್ನು ಚಿಕ್ಕ ಪುಟ್ಟ ವಿಚಾರವನ್ನು ಸರಿ ಮಾಡಿಸಲಿಕ್ಕೆ ನಾವು ಈಗಾಗಲೇ ಹೇಳಿದ್ದೇವೆ. ಅಲ್ಲದೆ UT ಖಾದರ್ ಅವರಿಗೆ ಕೂಡ ಮೊನ್ನೆ ಅದರ ಬಗ್ಗೆ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಪ್ರಗತಿ ಪರಿಶೀಲನೆಯಲ್ಲಿ ಆ ವಿಚಾರವನ್ನು ಸರಿ ಮಾಡ್ತಾರೆ ಅಂತ ಹೇಳುವ ತಿಳಿಸಿದ್ದಾರೆ. ಮತ್ತು ನಾವು ಕೂಡ ನಗರ ಪಾಲಿಕೆ ಏನಾದ್ರು ತೊಂದರೆ ಆದರೆ ನಮ್ಮ ಕಡೆ ಗಮನ ಬಂದರೆ ನಾವು ಖುದ್ದಾಗಿ ಅಧಿಕಾರಿಗಳ ಬಳಿಯಲ್ಲಿ ಹೋಗಿ ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೇವೆ. ಅಲ್ಲಿ ಮಾನ್ಯ ನಮ್ಮ ಶಶಿಧರ್ ಹೆಗ್ಡೆ ಅವರು ನಿರಂತರವಾಗಿ, ನವೀನ್ ಡಿಸೋಜರ್ ಆಗಿರ್ಬೋದು, ನಮ್ಮ ಮಾಜಿ 14 ಕಾರ್ಪೊರೇಟ್ನವರು ಇದ್ದಾರೆ, ಅಲ್ಲಿ ವಿನಯ ರಾಜ್ರವರಾಗಿರ್ಬೋದು, 5 ನಾಮಿನೇಟೆಡ್ ಸದಸ್ಯರಿದ್ದಾರೆ. ಅವರೆಲ್ಲ ಅಲ್ಲಿ ಜನರಿಗೆ ಸಹಾಯ ಮಾಡಲಿಕ್ಕೆ ನಿರಂತರವಾಗಿ ಸ್ಪಂದನೆಯನ್ನು ಕೊಡ್ತಿದ್ದಾರೆ.